ಕಾಫಿ ಪುಡಿಯಲ್ಲಿ ಚಿತ್ರ ಬಿಡಿಸುವ ಮೂಲಕ ಕರಾವಳಿಯ ಕಲಾವಿದರೊಬ್ಬರು ಇದೀಗ ಚಿತ್ರಪ್ರಿಯರ ಗಮನವನ್ನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆಯ ನಿವಾಸಿ ಶ್ರವಣ್ ಪೂಜಾರಿ ಎಂಬುವರು ಕಾಫಿ ಪುಡಿಯಲ್ಲಿ ಚಿತ್ರ ಬಿಡಿಸುವ ವಿಶೇಷ ಕಲಾವಿದರಾಗಿದ್ದಾರೆ. ಕಟೀಲು ಭ್ರಾಮರಾಂಬೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎ ಮೋಹನ್ ಆಳ್ವ, ಕಂಬಳದ ದಾಖಲೆಯ ಓಟಗಾರ ಮಿಜಾರು ಅಶ್ವತ್ಪುರ ಶ್ರೀನಿವಾಸ್ ಗೌಡ, ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಶಾಸಕ ಭರತ್ ಶೆಟ್ಟಿ, ಸಚಿವ ಸುನಿಲ್ ಕುಮಾರ್, ಶಾಸಕ ಹರೀಶ್ ಪೂಂಜಾ, ವಿವೇಕ್ ಆಳ್ವ, ನಟ ಯಶ್ ಮುಂತಾದವರ ಚಿತ್ರಗಳನ್ನು ಶ್ರವಣ್ ಕಾಫಿ ಪುಡಿಯಲ್ಲಿ ಬಿಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶ್ರವಣ್ ಪೂಜಾರಿಯವರ ಕಾಫಿ ಪುಡಿಯ ಚಿತ್ರಗಳು ವೈರಲ್ ಆಗ್ತಾ ಇದ್ದು ಪ್ರಶಂಸೆಗಳ ಸುರಿಮಳೆ ಹರಿದು ಬರ್ತಿದೆ.